ವಾಲ್ಕೆ ಅವರಿಗೆ ಇರ್ತಿದ್ರೆ ವಾಲ್ಕೆ ಅವರು ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಾಗ್ತಿದ್ರು. ಈಗ ನಾಳೆ ಸಹ ಬಕೆಟ್ ಹಿಡಿದಾದ್ರೆ ಆಗ್ತದೆ. ರಾಜಕೀಯ ನಾಯಕರಲ್ಲಿ ಒಬ್ಬರೇ ಹೇಳ್ಬೋದು, ನಾನು ಏನು ಹೇಳ್ತೇನೆ ನೋಡು ಮಾರೆ, ನಮ್ಮೊಟ್ಟಿಗೆ ಮೊದಲು ದುಡ್ದವ, ಅವನ ಮಕ್ಕಳಿಗೆ ಪರಿಸ್ಥಿತಿ ಸರಿ ಇಲ್ಲ, ಏನದೊಂದು ನೋಡಿ ಹೇಳಿದ್ರೆ ಈಗ ನೋಡುವವರು ಇದ್ದಾರೆ. ಗಾಡಿ ಫಸ್ಟ್ ಕ್ಲಾಸ್ ಗಾಡಿ, ಡ್ರೈವರ್ ಸರಿ ಇಲ್ಲದಿದ್ರೆ ಹಾಳಾಗ್ತದೆ. ಯಾವ ಹಿಂದುತ್ವ ಇವರು ಅಪ್ಪನ ಮನೆ ಸೊತ್ತಲ್ಲ ಸ್ವಾಮಿ. ನಾನೇ ವಾಲ್ಕೆರ್ ಅಪ್ಪಗಿರಂಗಲಿ ಬರೋಲ್ಲ ತಂದಿರ್ತಾರೆ, ನನ್ನ ಮನೆ ಕೆಲಸ ಮಾಡ್ಲಿಕ್ಕೆ ಕರೆದದಲ್ಲ. ರಾಜಕೀಯಕ್ಕೆ ಸೇರುವಂತ ಅವಕಾಶಗಳಿತ್ತ. 5ನೇ ಕ್ಲಾಸ್ ಕಲ್ತವನಿ ಎಷ್ಟು ಮಾಡ್ಬೋದು, ಹತ್ರ ಯೋಗ್ಯತೆ ಇಲ್ಲ ಅಂತ ಹೇಳುವ ಬಿಡುವ, ಅದ್ರಲ್ಲಿ ಪುನಃ ಎಂತ ಉಂಟು. ನೀವು ನಿಮ್ಮ ಜೊತೆಗಿದ್ದವರನ್ನ ತುಳಿಯೋದಕ್ಕೆ ನೋಡಿ ಅರುಣ ಸಹ ನಮ್ಮೊಟ್ಟಿಗಿದ್ದವ. ನಾವು ಶ್ರೀರಾಮ ಸೇನೆ ಮಾಡುವಾಗ ಅರುಣನಿಗೆ ವಿಭಾಗದ ಜವಾಬ್ದಾರಿ ಕೊಟ್ಟದ್ದು ನಾವು. ಶ್ರೀರಾಮ ಸೇನೆ ಪೇಜಾವರ ಶ್ರೀಗಳು ಉಡುಪಿಯಲ್ಲಿ ಒಂದು ಇಫ್ತಾರ್ ಕೂಟವನ್ನ ಮಾಡಿದ್ರು. ನಮ್ಮನ್ನೆಲ್ಲ ಕಾರ್ಯಕರ್ತರನ್ನೆಲ್ಲ ಮುಸಲ್ಮಾನರು ಹಾಳು ಅಂತ ಹೇಳುದಾದ್ರೆ, ನೀವು ಸಪರೇಟ್ ಆಗಿ ನಾವೆಲ್ಲ ಒಂದು ಮಟ್ಟದಲ್ಲಿ ಕರೆದು ಇಫ್ತಾರ್ ಕೂಟ ಮಾಡುದಾದ್ರೆ. ವಾಲ್ಕೆ ಅವರು ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಬಂತು. ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟಿದ್ದೆ ನಾನು. ಅಲ್ಲಿರುವಂತ ಹುಡುಗರು ನಮ್ಮೊಟ್ಟಿಗೆ ಇದ್ದವರು ಹುಡುಗರು ಇದ್ದಾರೆ. ಸಂಘಟನೆಯಿಂದ ಅಥವಾ ಸಂಘಟನೆಯ ಹೋರಾಟಗಳಿಂದ ವೈಯಕ್ತಿಕ ಜೀವನಕ್ಕೆ ವಾಲ್ಕೆ ಅವರಿಗೆ ಏನಾದರೂ ತೊಂದರೆಯಾಗಿತ್ತಾ? ಹಿಡಿದ ಮಗುವೆ ನನ್ನ ಕೈಯಿಂದ ಜಾರಿ ಹೋಗಿದೆ. ಕೆಲವರ ಮನೆಯಲ್ಲಿ ಕಣ್ಣನೀರು ತೆಗೆದಿದೆ, ಅದು ನಮ್ಮ ಮನೆಯಲ್ಲಿ ಕಣ್ಣೀರು ಬರ್ಬೇಕಲ್ಲ, ಅದೆಲ್ಲಿ ಹೋಗ್ತದೆ? ನಮ್ಮ ಕರ್ಮಕ್ಕೆ ಅವ ಹಿಂದೂ ಮುಸ್ಲಿಂ ಒಂದು ಏನಿಲ್ಲ. ನಾನು ಯಾಕೆ ಸ್ವಾಮಿ ಪ್ರವೀಣ್ ಬಾಯ್ ತಗೋಡಿ ಮೂಲೆಗೆ ಬಿದ್ದಿದ್ದಾರೆ. ಅವರು ನಮ್ಗಿಂತ 10 ಪಾಲು ತಿನ್ಲಿಕ್ಕುಂಟು. ಇದೆಂಥದೋ ನಮ್ಗೆ ತೋರಿಸುದು, ಆ ಹಿಂದುತ್ವ ಇದು ಹಿಂದುತ್ವ ಹೇಳಿ. ಮಣ್ಣಂಗಟ್ಟೆ ಏನಿಲ್ಲ ಅವನ ಹೆಸರು ಮಾಡಿದ್ದು. ಈಗಲೂ ಕೂಡ ಅದೇ ಒಂದು ಆಸೆಯಿಂದ ಅದೇ ಒಂದು ಏನೋ ಒಂದು ಅಂದುಕೊಂಡು ಬರ್ತಾರೆ, ಸಂಘಟನೆಗಳಿಗೆ ಬರ್ತಾರೆ ಅಂತ ಯುವಕರಿಗೆ ಏನು ಹೇಳ್ತೀರಿ ನೀವು? ದಯವಿಟ್ಟು ಹೋಗಬೇಡಿ, ಅವರ ಸಾಹಸಕ್ಕೆ ಹೇಳ್ತೇನೆ ನಾನು. ಬೇಡ ಅಂತ. ದುಡ್ಡು ಮಾಡ್ಲಿಕ್ಕಿದ್ರೆ ಹೋಗಿ, ನಿಮ್ಗೇನಾದ್ರೂ ಫಾಯ್ದೆ ಉಂಟಾ ಹೋಗಿ. ಏನೋ ಮಾಡ್ತೇನೆ ಅದು ಇದು ಹೇಳಿ ಇದಲ್ಲ. ಅದಕ್ಕೆ ಇದರಲ್ಲಿ ಬರುವುದು ಹಿಂದುತ್ವ. ನಿಮ್ಗೆ ಅಂಥ ಹಿಂದುತ್ವ ಉಂಟಂದ್ರೆ ಹೋಗಿ, ಅಲ್ಲ ರಾಮಕೃಷ್ಣ ಮಿಷನರಿ ಉಂಟು. ನಿಮ್ಗೆ ಹಿಂದುತ್ವದ ಬಗ್ಗೆ ಮನಸ್ಸಿಗೆ ಶಾಂತಿ ಬೇಕಾ, ರಾಮಕೃಷ್ಣ ಮಿಷನರಿ ಉಂಟು, ಬೇಕಾದಷ್ಟು ಉಂಟು. ಅಲ್ಲಿ ಹೋಗಿ ಸಮಾಧಾನ ತಗೊಳ್ಳಿ. ಇಲ್ಲಿ ನಿಮ್ಗೆ ಲಾಸ್ಟ್ ರೇಟ್ ಇದು ಕೆಲಸ ಉಂಟಲ್ಲ, ಧರ್ಮ ರಕ್ಷಣೆ, ರಾಷ್ಟ್ರ ರಕ್ಷಣೆ. ಅದೇ ಧರ್ಮ ರಕ್ಷಣೆ ಮಾಡೋದು. ಮತ್ತು ಆಗಲೇ ಶಂಕರಾಚಾರ್ಯರು ಮಾಡಿದ್ದಾರಲ್ಲ, ಸಾಧು ಸಂತರನ್ನು ಕರ್ಕೊಂಡು ಬನ್ನಿ ಅಲ್ಲ, ನಾಗಬಾಬಾಗಳು. ಅವರಿಗೆ ನೀವು ಬಟ್ಟೆ ಸಮೇತ ನಂಗೊಟ್ಟಿ ಕೊಟ್ಟರು ಸಾಕು. ಕೆಲವು ನಾಗ ಇದ್ದಾರೆ, ಬಟ್ಟೆ ಸಹ ಬೇಡ, ಅವ್ರು ನಿಲ್ಲುವುದಿಲ್ವ ಇಲ್ಲಿ? ಓಕೆ, ಇದ್ದಾರೆ ಪ್ರಾಮಾಣಿಕ ದುಡ್ದ ಹುಡುಗರು ತುಂಬ ಇದ್ದಾರೆ. ನನ್ನೊಟ್ಟಿಗೆ ಅವರು ಅದು ಲೋಕೇಶ್ ಹೇಳಿ, ದಾಮೋದರ್ ಚೆಟ್ಟಿಯಾರ ತಮ್ಮ, ಮತ್ತು ಮಂಜು ನೀರೇಶ್ವಲ್ ಹೇಳಿ, ಅವರು ಸಹ ನಮ್ಮೊಟ್ಟಿಗೆ ಕೆಲಸ ಮಾಡಿದವರು. ಮತ್ತು ಅರುಣ್ ಹೇಳಿ, ಗಣೇಶ್ ಚೆಟ್ಟಿಯಾರ್, ಭರತ್, ಯೋಗೀಶಾಚಾರ್ಯ ಇಲ್ಲಿ ಅವ ಗುರುಪುರದವ, ಎಷ್ಟೆಷ್ಟು ಜನ ಕೆಲಸ ಮಾಡಿದ ಹುಡುಗರು ಎಲ್ಲ. ಪಾಪ ಅವರಷ್ಟು ದುಡಿತಾರೆ, ತಿಂತಾರೆ. ಈಗ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿದ್ದಾರೆ ಇವರು. ವರ್ಷಕ್ಕೊಮ್ಮೆ ಇಲೆಕ್ಷನ್ ಬರುವಾಗ ಹೋಗ್ತಾರೆ, ಅವರಷ್ಟಕ್ಕೆ ಓಟ್ ಹಾಕ್ತಾರೆ, ಬರ್ತಾರೆ. ಓಕೆ. ಉಡುಪಿಯಲ್ಲಿ ಸಹ ಕುಮಾರಸ್ವಾಮಿ, ಮತ್ತು ಈಗ ಇವ ಇದ್ದಾನಲ್ಲ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಈಗಿದ್ದಾನೆ ಕೃಷ್ಣಮೂರ್ತಿ ಹೇಳಿ, ಅವ ಸಹ ನಮ್ಮೊಟ್ಟಿಗೆ ಸಂಘಟನೆಯಲ್ಲಿ ಇದ್ದಾವ, ಈ ಕಾಂಗ್ರೆಸ್ ಇದ್ದಾನೆ. ಮೋಹನ್ ಭಟ್ರು, ಇಲ್ಲಿ ವಿಟ್ಟ, ಇಲ್ಲೆಲ್ಲ ಇದ್ರು. ಎಂತೆಂಥ ಹುಡುಗರು ಇಲ್ಲಿ ಈಗ ಕಾಣುವುದಿಲ್ಲ. ಆ ಹುಡುಗರು ಈಗ ಪುತ್ತೂರಲ್ಲಿ ಸಹ ಹುಡುಗರು ಕಾಣುವುದಿಲ್ಲ. ಬೇರೆ ಬೇರೆ ಹುಡುಗರು ಇದ್ದಾರೆ ಪಾಪ. ಅಷ್ಟೇ. ಬೇರೆ ಧರ್ಮ ಬೇಕಾ, ಉಳಿಬೇಕಾ? ನಾವು ಉಳಿಬೇಕು ಸ್ವಾಮಿ. ನಮ್ಮ ಮನೆ ಉಳಿದ್ರೆ ಮಾತ್ರ ಧರ್ಮ ಉಳಿಯುದು. ನನ್ನ ಮನೆ ಹಾಳಾಗಿ ಧರ್ಮ ಉಳಿತಾಳೆ ಹೇಳಿದ್ರೆ ಆಗುದಿಲ್ಲ. ನಾವು ಉಳಿಬೇಕು ಸುರಿಗೆ. ನಾವು ಉಳಿದ್ರೆ ಆ ಧರ್ಮ ಉಳಿತದೆ. ನಾವು ಉಳಿಯದಿದ್ದ ಧರ್ಮ ಉಳಿತದೆ ಅಂತ ಅದು ಮೂರ್ಖತನ. ಪಾಪ ಇವತ್ತಿಗೆ ಸತ್ತವರು ಎಷ್ಟು ಜನ ಇದ್ದಾರೆ ನಮ್ಮೊಟ್ಟಿಗಿದ್ದವರು. ಮನೆದು ಪರಿಸ್ಥಿತಿ ನೋಡಿ. ಕೆಲವು ವೈಯಕ್ತಿಕ ಸತ್ತವರು ಸಿದ್ದಾರೆ, ಅದಕ್ಕೆ ಲೇಪ ಇದು ಕೊಟ್ಟಿದ್ದಾರೆ ಹಿಂದುತ್ವ ಹೇಳಿ. ಆದರೆ ಅವರ ಹೇಗೆ ಸಾಯ್ಲಿ, ಅವರ ಮನೆದು ಪರಿಸ್ಥಿತಿ ಅಂತ ನೋಡಿ. ಹೌದು. ಒಂದು ಮನೆಯಲ್ಲಿ ಹುಡುಗರು ಸಾಯುವುದು ಅಂದರೆ ಅದು ಮನೆದು ಆಧಾರ ಸ್ತಂಭ ಹೋದಾಗೆಲ್ಲ ಸರ್. ಬಹುಶಃ ಈ ಕೊಲೆ ರಾಜಕೀಯ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಾಗ್ತಾ ಉಂಟು. ಅದಕ್ಕೋಸ್ಕರ ಅದೊಂದು ಯೂಸ್ ಮಾಡ್ತಾರೆ ಪಾಪ. ಅದಕ್ಕೆ ಸಾಯುವುದು ಪಾಪ. ಇಂಥದ್ದಲ್ಲಿದ್ದರೆ ಇಲೆಕ್ಷನ್ ಟೈಮಲ್ಲಿ ಸಾಯುವುದು ಹೇಗೆ ಉಂಟಾದರೆ ಯಾರದು ಕೊಲೆ ಮಾಡೋದು ಇಲೆಕ್ಷನ್ ಟೈಮಲ್ಲೇ ಮಾಡಲಿಲ್ಲ ಪಾಪ. ಹೌದಲ್ಲ? ಆ ಮನೆಗೆ ಅದು ಸ್ವಲ್ಪ ದುಡ್ಡಾದರೆ ಬರ್ತದೆ. ಬೇಡ ಇದೆಲ್ಲ ರಾಜಕೀಯ, ಕೊಲೆಯ ರಾಜಕೀಯ ಅಗತ್ಯ ಇಲ್ಲ.
ಎಲ್ಲ ತಿಂತಾರೆ ಸ್ವಾಮಿ, ಮಾಡಿದವರು ಅನುಭವಿಸ್ತಾರೆ, ಎಲ್ಲೂ ಹೋಗುದಿಲ್ಲ. ಇದೆಲ್ಲ ಬಾಕಿ ಆದರೆ ಮೇಲಿನ ಒಬ್ಬ ಇದ್ದಾನೆ ನೋಡುವವ, ಅವನ ಲೆಕ್ಕಾಚಾರ ಯಾವತ್ತೂ ಸಹ ತಪ್ಪಾಗುವುದಿಲ್ಲ. ಅವನು ಕೊಡ್ತಾನೆ. ಅದು ಗೊತ್ತಾಗೋದು ಯಾವಾಗಂದ್ರೆ ನಮ್ಮ ರಕ್ತಕ್ಕೆ ಸ್ವಲ್ಪ ತಾಕತ್ತು ಕಮ್ಮಿ ಆಗ್ತದಲ್ಲ, ಆಗ ನಮಗೆ ಗೊತ್ತಾಗ್ತದೆ ಇದು ನಂದಲ್ಲ, ಯಾರೋ ಒಬ್ಬ ಬೇರೆ ಕೆಲಸ ಮಾಡೋನಿದ್ದಾನೆ, ಅವನು ಇದು ಯಾವುದು ಸಹಿಸುವುದಿಲ್ಲ, ನನ್ನ ಇದರಲ್ಲಿ ನಡೆದು ಹೋಯ್ತು, ಈಗ ನಾನು ಅನುಭವಿಸ್ತಾನೆಂದು ಹೇಳುವಂಥದ್ದುಂಟಲ್ಲ, ಅದು ಅವನ ಲೆಕ್ಕಾಚಾರ. ಅನುಭವಿಸ್ತಾನೆ. ಯಾಕಂದ್ರೆ ಇದು ಡೋಂಗಿ ಮನುಷ್ಯರಿಲ್ಲಿ ಮುಖವಾಡೋದು ಜೀವನ ಹೇಳಿದೆ, ನಾನು ಆಗಲ್ಲ ಹೇಳಿದೆ. ಇಲ್ಲೆಲ್ಲ ಎಲ್ಲದರಲ್ಲಿ ದುಡ್ಡು ಮಾಡಬೇಕಷ್ಟೇ, ಬೇರೆ ಏನಲ್ಲ. ಇಲ್ಲಿ ದುಡ್ಡೇ ಪ್ರಧಾನ ಸ್ವಾಮಿ. ಈಗ ಹೊರಗೆ ಸಮಾಜಕ್ಕೆ ಬಂದು ಜೈ ಹೇಳ್ಬೇಕಾದ್ರೆ ಅಲ್ಲಿ ದುಡ್ಡು ಇಲ್ಲದಿದ್ರೆ ಇಲ್ಲ. ಹೊರಗೆ ಬಂದು ಜೈ ಹೇಳುವ ಉಂಟಲ್ಲ, ಮತ್ತು ಇಲ್ಲೆಲ್ಲ ಇದು ಅಲ್ಲಿ ನಿಸ್ವಾರ್ಥದಲ್ಲಿ ಆಗ್ತಾ ಉಂಟು. ಒಂದು ಹೆಣ್ಣು ಮಗಳಿಗೆ ಕೊಲೆ ಆದದಕ್ಕೆ ಧರ್ಮಸ್ಥಳದ ಇದರ ಹತ್ರ ಎಲ್ಲಿ ಉಜಿರೆಯಲ್ಲಿ ಆಗೋದು, ಬೆಳ್ತಂಗಡಿಯಲ್ಲಿ ಆಗುವಂಥದ್ದು ಉಂಟಲ್ಲ, ಇದು ನಿಸ್ವಾರ್ಥದಲ್ಲಿ ಆಗ್ತಾ ಉಂಟು. ನಾನು ನೋಡಿದ ಪ್ರಕಾರ ಅದು ಆಗ್ತಾ ಉಂಟಲ್ಲ, ಒಂದು ಹೆಣ್ಣು ಮಗಳಿದಲ್ಲ, ಅಲ್ಲಿ ಜೈ ಹೇಳಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಅಲ್ಲಿ ಆಗುದಿಲ್ಲ ಅಷ್ಟೇ. ಓಕೆ. 2023ರ ವಿಧಾನಸಭಾ ಚುನಾವಣೆಯ ರಾಜ್ಯದ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಿ ವಾಲ್ಕೆ ಅವರು? ಒಳ್ಳೇದಾಯ್ತಲ್ಲ, ಇವರಿಗೊಮ್ಮೆ ಬುದ್ಧಿ ಕಲಿತಲ್ಲ, ಅಹಂಕಾರ ಇತ್ತು ತುಂಬ. ಒಳ್ಳೇದಾಯ್ತು. ಇನ್ನೂ ಸಹ ಇನ್ನಾದ್ರೂ ಅಡರ್ತದೆ ಇವರಿಗೆ, ಆದದ್ದು ಒಳ್ಳೇದಾಯ್ತು. ಯಾಕಂದ್ರೆ ಅವರೇ ಮಾಡಿಕೊಂಡದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನು ತೊಂದರೆ ಇಲ್ಲ, ಹಿಂದುತ್ವ ಹೇಳುವಂಥದ್ದು ಹೇಳಿ ಅದೊಂದು ಉಂಟು. ಬಾಕಿ ಕಡೆಯಲ್ಲಿ ಅವರೇ ಮಾಡಿದ್ದು. ಯಾರು ಅಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರ ದುರಹಂಕಾರದಿಂದಲೇ ಅವರು ಓದೋದು. ಇಲ್ಲಿದ್ದು ಕೆಲವು ಅಭ್ಯರ್ಥಿಗಳಿಗೆ ದುರಹಂಕಾರದಿಂದ ಸ್ವಲ್ಪ ಓಟು ಸ್ವಲ್ಪ ಕಳ್ಕೊಂಡಿದ್ದಾರೆ ಈ ಸರ್ತಿ. ಪುತ್ತೂರಲ್ಲಿ ಕೂಡ ಹಿಂದುತ್ವದ ಕಾರ್ಯಕರ್ತರ ಧ್ವನಿಯಾಗಿ ನಿಲ್ತೇನೆ ಅಂತ ಚುನಾವಣೆಗೆ ಅರುಣ್ ಪುತ್ತಿಲ ಅವರು ಸ್ಪರ್ಧೆ ಮಾಡಿದರು ಪಕ್ಷೇತರರಾಗಿ. ಬಿಜೆಪಿ ಕೈಯಲ್ಲಿದ್ದಂತಹ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ಅಶೋಕ್ ಕುಮಾರ್ ಅವರಿಗೆ ಗೆದ್ದು ಶಾಸಕರ. ಬಿಜೆಪಿಯಲ್ಲಿ ಕೊಡ್ಲಿಲ್ಲ ಹೇಳಿ ಅಲ್ಲ, ಬೇರೆ ನಿಂತದ್ದು. ಹೌದು, ಏನು ಹೇಳ್ತೀರಿ ಪುತ್ತೂರಿನ ಬೆಳವಣಿಗೆ ಬಗ್ಗೆ? ಕೊಡ್ಲಿಲ್ಲ ಹೇಳಿ, ನಾಳೆ ಕೊಟ್ಟರೆ ಅವನು ಈಚೆ ಬರೋದಿಲ್ವಾ? ಈಗ ಕೊಡ್ಲಿಲ್ಲ ಅಂದು ಆಚೆ ಹೋಗಿದ್ದಾರೆ, ಹೌದಲ್ಲ? ಕೊಟ್ಟರೆ ಈಚೆ ಬರುವುದಲ್ಲ ಅದು. ಹಾಗಾದ್ರೆ ನಡುವಲ್ಲಿ ಸಿಕ್ಕಿಕೊಂಡಂತ ಹುಡುಗರು. ಓಕೆ, ಆದರೆ ಅವರು ಅಸ್ತಿತ್ವವನ್ನು ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಕೇಳುದು, ನಿಮ್ದು ರಾಜಕೀಯ ಆಶೆ ಅಲ್ಲ, ಹಿಂದುತ್ವದ ಆಶೆ ಅಲ್ಲ. ಹಿಂದುತ್ವದ ನೀವು ಪಕ್ಷಕ್ಕೆ ಬಂದ ಮೇಲೆ ಇಷ್ಟು ಹಿಂದುತ್ವದಕ್ಕೆ ಬೊಬ್ಬೆ ಹಾಕ್ಲಿಕ್ಕೆ ಆಗ್ತದೆ? ಯಾರು ಹಾಕಿದ್ದಾರೆ ಇಲ್ಲಿ? ನೀವು ಹಿಂದುತ್ವದ ಹೇಳಿ ಬೊಬ್ಬೆ ಪಕ್ಷಕ್ಕೆ ಬಂದು ನೀವು ಹಿಂದುತ್ವ ಮಾಡಿದವರು ನಾವು ಮೊಹಮ್ಮದ್ ದೊಡ್ಡ ನೋಡಿ ಆಗಿದೆ. ಯಾರು ಇಲ್ಲಿ ಹಿಂದುತ್ವಕ್ಕೋಸ್ಕರ ಬೊಬ್ಬೆ ಬಡಿಯುವುದಿಲ್ಲ. ಯಾಕಂದ್ರೆ ಇವನ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಯಲ್ಲಿರುವುದು. ಓಕೆ, ಇವರ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಯಲ್ಲಿ ಇರುವುದು, ಸ್ವಂತ ನಿರ್ಧಾರ ಇರುವುದಿಲ್ಲ ಅಂತ. ಇರುವುದಿಲ್ಲ ಅಲ್ಲಿ. ನೀವು ಇದುವರೆಗೆ ತೆಗೆದ ಉದಾಹರಣೆ ನೋಡಿ ಮರಿ. ಇಲ್ಲಿ ಯಾರು ಈಗ MLAಗಳು ಮಾರ್ಗದಲ್ಲಿ ನಿಂತು ಗೋರಕ್ಷಣೆ ಮಾಡ್ತಾರೆ? ಒಂದು ಟೈಮಲ್ಲಿ ಮಾರ್ಗದಲ್ಲಿ ನಿಂತವರಲ್ಲ, ಈಗ ಯಾರು ಮಾರ್ಗದಲ್ಲಿ ನಿಂತು ಗೋರಕ್ಷಣೆ ಮಾಡ್ತಾರೆ? ಇಲ್ಲಲ್ಲ. ಪಕ್ಷದ ಮೇಲೆ ಬೇಸರ ತುಂಬಾ ಜನರಿಗೆ ಉಂಟು. ಕೆಲವು ಜನ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಯಾರೋ ಒಬ್ಬ ಪಕ್ಷದ ವಿಷಯದಲ್ಲಿ ಬೊಬ್ಬೆ ಹಾಕುವ ಇದ್ರೆ ಹಾಗೆ ಹೇಳ್ತಾನೆ, ಅವ ಎದ್ದು ಹೇಳ್ತಾನೆ, ನನಗೆ ನನ್ನ ಮನಸ್ಸಿಗೆ ಬಂದದ್ದು ಇವರು ಈಗ ಕರೆಕ್ಟ್ ಇದ್ದಾರೆ ಹೇಳಿ ಅವ್ರು ಬರ್ತಾನೆ ಎದುರು ಮಾತಾಡಲಿಕ್ಕೆ. ನೀವು ಸಪೋಸ್ ಹೋಗಿ ಪುನಃ BJP ಒಟ್ಟಿಗೆ ಸೇರಿದಂದಾದ್ರೆ ಆ ಬಂದಂಥ ಹುಡುಗರ ಅವಸ್ಥೆ ಅಂತದ್ದು. ನಾಯಕರೊಟ್ಟಿಗೆ ಕಾರ್ಯಕರ್ತರಿಗೂ ಬೆಲೆ ಸಿಗುದಿಲ್ವಾ? ಎಲ್ಲಿ ಸಿಗ್ತದೆ? ಸಿಗುದಿಲ್ಲ ನೀವು ಹೇಳ್ತೀರಿ. ಎಲ್ಲಿ ಸಿಗುದಿಲ್ಲ? ಯಾಕೆ ಸಿಗುದಿಲ್ಲ? ಸಿಗುದಿಲ್ಲ ಸ್ವಾಮಿ. ನಾಯಕರೇ ಕೊಡುದಿಲ್ಲ. ಯಾರು ಮೇಲೆ ಕೊಂಡು ನಿಲ್ಲಿಸ್ತಾರಲ್ಲ ಅವ ನಾಯಕರೇ ಕೊಡುದಿಲ್ಲ. ಸಂಘಟನೆ ಮೇಲೆ, ಧರ್ಮದ ಮೇಲೆ ನಿಮ್ಗೆ ತಾಕತ್ತುಂಟ, ನೀವು ಹಿಂದಾಗಿ ಹೋರಾಟ ಮಾಡಿ, ಆಗ ಮಾತ್ರ ಮರ್ಯಾದೆ ಸಿಗ್ತದೆ. ನೀವು ಪಕ್ಷಕ್ಕೆ ಹೋದ್ರೆ ಏನು ಸಿಗುದಿಲ್ಲ. ಪಕ್ಷ ನಿಮ್ಮನ್ನು ಆಗ ಮೇಲೆ ಇನ್ನೊಬ್ಬ ಇದ್ದಾನೆ. ಇಲ್ಲಿ ಹಿಂದುತ್ವಕ್ಕೋಸ್ಕರ ಎಂತ ಅನ್ಯಾಯ ಆಗ್ತದೆ. ನೀವು ಹೊರಗೆ ನಿಂತು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿ, ಆಗ ನಿಮಗೆ ದಮ್ಮ ಸಿಗುವುದು. ಓಕೆ.
ಈಗ ಯಾರಿದ್ದಾರೆ ಅನಂತಕುಮಾರ್ ಹೆಗಡೆ ಅವರಷ್ಟು ದೊಡ್ಡ ಎಂದು ತೋರಿಸ್ತಾರೆ ಯಾರು? ಅವರನ್ನು ಸಮೇತ ಸುಮ್ಮನೆ ಕೂತ್ಕೊಳಿಸ್ಲಿಲ್ಲವ? ಒಮ್ಮೆ MLA ಆದ ಮೇಲೆ ಅವನು ನೆಕ್ಸ್ಟ್ ಸಹ MLA ಆಗಬೇಕು ಹೇಳುವ ಆಲೋಚನೆ ಹೋಗುದು. ಆಗ ತೆಗೆದು ಅವನಿಗೆ ಕೂತ್ಕೊಳಿಸ್ತಾರೆ, ಆದರೆ ಎಂತ ಮಾಡ್ತೀರಿ? ಆಗ ಅವರು ಹೇಳಿದಾಗೆ ಕೇಳಬೇಕು, ಹೌದಲ್ಲ? ಅಂದರೆ ರಾಜಕೀಯವಾಗಿ ಬೆಳೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನೀವು ಹೇಳ್ತೀರಿ? ಅಲ್ಲ, ರಾಜಕೀಯವಾಗಿ ಬೆಳೀಲಿಕ್ಕೆ ಬಿಡುವುದಿಲ್ಲ ಮಾರ್ರೆ, ಅಷ್ಟು ಸುಲಭ ಇಲ್ಲ. ನಾವು ಹಿಂದುತ್ವ ಹೇಳಿ ಹಿಂದೂ ಹೇಳಿ ಬೊಬ್ಬೆ ಬಡಿಯೋರಿದ್ದಾರಲ್ಲ, ನಾವು ಇದೇ ಲೆವೆಲಲ್ಲಿ ನಾವು ಗಟ್ಟಿ ಆಗಬೇಕು ಹೊರತು ನಾವು ಪಕ್ಷಕ್ಕೋಗಿ ನಾವು ಹುಡುಗರನ್ನು ಬಲಿ ಕೊಡೋದು. ಅದು ಈಗ ಬಾಕಿಯವ್ರು ಏನು ಹೇಳಿ, ನಾನು ಇದರ ಬಗ್ಗೆ ಹೇಳೋದಲ್ಲ, ಅವ್ನಿಗೇನೋ ಮನಸ್ಸುಂಟು, ಅವ್ರು ನಿಲ್ತಾರೆ, ನಾನು ಅಲ್ಲ ಹೇಳೋದಿಲ್ಲ. ಆದರೆ ನೀವು ಸಪೋಸ್ ನಾಳೆ ನೀವು ಕರೀತಾರೆ ಹೇಳಿ ನಿಲ್ಲಿ, ಆಗ ನಿಮ್ಮ ಒಟ್ಟಿಗೆ ಇಷ್ಟು ಮಾತಾಡಿದ ಹುಡುಗರು ಪಾಪ ಅವರಿಗೆ ಇವರ ಮೇಲೆ ಬೇಜಾರುಂಟು, ಪಕ್ಷದ ಮೇಲೆ ಬೇಜಾರುಂಟು. ಇದುವರೆಗೆ ಮಾತಾಡಲಿಲ್ಲ ಅವರು. ಯಾಕೆ ಮಾತಾಡಲಿಲ್ಲ? ಸಮರ್ಥ ನಾಯಕ ಯಾರು ಸಿಗಲಿಲ್ಲ ಮಾತಾಡ್ಲಿಕ್ಕೆ ಹೇಳಿ, ಯಾರು ಮಾತಾಡಲಿಲ್ಲ. ಅವರು ನಾಯಕ ಸಿಕ್ಕಿದ್ದನ್ನು ಹೇಳಿದ ಕೂಡ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಹೌದಲ್ಲ? ಪಕ್ಷದ ಮೇಲೆ ಬೇಸರ ಇದ್ದದ್ದು ಅವರು ಸರಿ ಅದು ಒಂದು ಹೊರಗೆ ಹಾಕಿದ್ರು. ಅವರು ಹಾಕುವಾಗ ನೀವು ಪುನಃ ಆಚೆ ಹೋದ್ರೆ ಇವರು ಹಾಕಿದವರು ಆಳಲ್ಲ ಆಗುದು ಅಂತ ಪರಿಸ್ಥಿತಿ ಎದುರಾಗಬಹುದು ಅಂತ. ಖಂಡಿತ ಆಗ್ಬೋದಲ್ಲ. ಈಗ ಎಷ್ಟೋ ಜನ ನೋಟೆಡ್ ಆಗಲಿಲ್ಲ, ಮೊನ್ನೆ ಅಷ್ಟು ಆದ ಕೂಡಲೇ ಈಗ ಮೊನ್ನೆ ಅಷ್ಟು ಜನರನ್ನು ಪಾಪ ಒಳಗೆ ಹಾಕಿ ಪೆಟ್ಟು ತಿಂದರು, ಮೆಟ್ಟಿದ ಆಹಾರ ಇದೆಲ್ಲ ಹೇಳಿ, ಹೌದಲ್ಲ? ಹಾಗೆ ಅಲ್ಲ ಆಗುದು. ಮನಸ್ಸಲ್ಲಿ ಬೇಸರ ಇತ್ತು, ಅದು ಎಲ್ಲಿ ಅದು ಇದಕ್ಕೆ ಬಂತು, ರೂಪಕ್ಕೆ ಬಂತು, ಅಲ್ಲಿ ಪೆಟ್ಟು ತಿಂದರು. ಹೌದು, ಆಲೋಚನೆ ಮಾಡಿ ಇದರ ಪರಿಣಾಮ ಎಂತದ್ದು ಹೇಳಿ ಅಷ್ಟೇ. ಬೇಸರ ಮಾತ್ರ ನನಗೆ ಸಿಗಲಿಲ್ಲ ಹೇಳಿ ಸಿಕ್ಕಿದ ಕೂಡಲೇ ಹೋಗುದಿಲ್ವಾ? ಸಂಧಾನ ಮಾಡಲಿಲ್ವಾ? ಅಲ್ಲ, ನನಗೆ ಅದು ಅಲ್ಲ, ನನ್ನ ಜನರಲ್, ನನಗೆ ಯಾರ ಅಲ್ಲಿ ಹೋಗಿ ಚಾಸ ಕುಡಿಲಿಕ್ಕಿಲ್ಲ, ಅರ್ಥ ಆಯ್ತಲ್ಲ? ಮತ್ತು ಪುನಃ ಅಲ್ಲಿದ್ದು ಹುಡುಗರನ್ನ ಮೇಲೆ ಕೋಪ ಮಾಡಿದ್ರೆ ಸಹ ನನಗೇನು ಬೇಜಾರಿಲ್ಲ. ಯಾಕಂದರೆ ನಾನೇನೋ ಅವರ ಪಕ್ಷ ಸಂಘಟನೆ ಮಾಡುವಂಸ ಅಲ್ಲ. ನೀವು ಜನರಲ್ ಆಗಿ ಕೇಳಿದ್ದಕ್ಕೆ ನೀವು ನನ್ನ ಅನುಭವದ ಪ್ರಕಾರ ಹೇಳೋದು, ಅರ್ಥ ಆಯ್ತಲ್ಲ? ಮತ್ತು ನಾಳೆ ಅವನಿಗೆ ಸಹ ಕೋಪ ಬಂತು, ಇವನಿಗೆ ಸಹ ಕೋಪ ಬಂತು ಹೇಳಿದ್ರೆ ನಾನು ಆ ಇಲೆಕ್ಷನ್ ಟೈಮಲ್ಲಿ ಒಂದು ಹುಡುಗನಿಗೆ ಸಿಕ್ಕಿದ್ದೆ, ಇಲ್ಲೊಂದು ಗ್ಯಾರೇಜ್ ಉಂಟು ಅವನಿಗೆ ಹುಡುಗನಿಗೆ, ನನಗೆ ಒಬ್ಬರು ಕರ್ಕೊಂಡು ಹೋದ್ರು. ನಾನು ಅವನ ಹತ್ರ ಕೇಳಿದೆ, ನನಗೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ, ಒಂದು ಜನ ಹತ್ರ ಕರ್ಕೊಂಡು ಅವನಿಗೆ ಇಲ್ಲಿ ಗ್ಯಾರೇಜ್ ಉಂಟು, ಹುಡುಗ ತೆಳ್ಳಾಗಿ ಗಡ್ಡ ಎಲ್ಲ ಹಾಕಿ, ಅವನ ಹೆಸರು ನನಗೆ ಅಂತ ಮರ್ತು ಹೋಗಿದೆ. ಅವನ ಹತ್ರ ಕೇಳಿದೆ, ಅವ ನನಗೆ ತುಂಬ ಹೇಳಿದ. ನಾನು ಕೇಳಿದೆ, ಯಾಕೆ ಅಣ್ಣ ವಿಷಯ ಎಂಥದ್ದು ಕೇಳಿದೆ. ಅದಕ್ಕೆ ಹೇಳಿದೆ, ಇಲ್ಲ ಅಣ್ಣ ಹಾಗೆ ಹೀಗೆ ನೋಡೋಕೆ ಹೋಗು, ಅವ್ರದ್ದು ಬೇರೆ ವೈಯಕ್ತಿಕ ಬೇರೆ ಸಮಸ್ಯೆ ಉಂಟಲ್ಲಿ, ಅರ್ಥ ಆಯ್ತಲ್ಲ? ನಾನು ಆಗ ಆಲೋಚನೆ ಮಾಡಿದೆ, ನಾನು ಕೇಳಿದೆ ಎಂಥದ್ದು ಇಷ್ಟು ಆಗ್ಲಿಕ್ಕೆ ಕಾರಣ. ಅವು ಹೇಳೋದು ಅವರು ಜಾಗರಣದು ಜವಾಬ್ದಾರಿ ಇದ್ದವರು ಹಾಗೆ ಹೀಗೆ ಹೇಳಿ ಕೊಂಡೋದ್ರು. ನಾನು ಸಹ ಎಂಥ ವಿಷಯ ಅಂದು ನನಗೆ ಸ್ವಲ್ಪ ಆ ಟೈಮಲ್ಲಿ ಕರೆದಿದ್ರು, ಎಂಥ ವಿಷಯ ಎಂಥದ್ದು ಹೇಳಿ. ಅವು ಹೇಳಿದಲ್ಲ, ಅದು ಅವನಿಗೆ ಬೇಸರ ಉಂಟು ಕೆಲವರ ಮೇಲೆ, ಆ ಬೇಸರವನ್ನು ಹೊರಗೆ ಹಾಕಿದವ. ಅದು ಬೇಸರವನ್ನು ಹೊರಗೆ ಹಾಕಿದ ಅಂತ ತುಂಬ ಕೆಲ ಬೇಸರ ಇದ್ದವರು ಉಂಟಲ್ಲ, ಎಲ್ಲ ಒಟ್ಟು ಸೇರಿದ್ದು ಅಷ್ಟೇ. ಹಾಗಾದರೆ ಅವರ ಬೇಸರ ಯಾರು ಸರಿ ಮಾಡೋರು? ನಾಳೆ ನಿಮಗೆ ಕರ್ಕೊಂಡು ಹೋಗಿ ಆಚೆ ಹೋಯ್ತು, ಅವರ ಬೇಸರ ಯಾರು ಸರಿ ಮಾಡೋರು? ಹೌದಲ್ಲ? ನಾನು ಕೇಳೋದಷ್ಟೇ. ಇಲ್ಲಿ ಅಂತ ಪರಿಸ್ಥಿತಿ ಅಂತ. ಹೌದು, ಇಲ್ಲಿ ಯಾರಿಗೆ ಸಹ ಇಲ್ಲಿ ನ್ಯಾಯ ಸಿಗುವುದಿಲ್ಲ. ನಾವು ಸಿಗ್ತದೆ ಹೇಳುವಂಥದ್ದು ಭ್ರಮೆ, ಹೋರಾಟ ಇದೆಲ್ಲ ಭ್ರಮೆ. ಇಲ್ಲಿ ನ್ಯಾಯ ಯಾರಿಗೂ ಸಿಗುವುದಿಲ್ಲ. ಸೊ ನೀವು ನೋಡಿದಂಥ ಒಂದು ಹೋರಾಟಗಳಿಗೂ ನೀವು ನೋಡಿದಂಥ ಒಂದು ಹಿಂದುತ್ವಕ್ಕೂ ಈಗ ಆಗ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಪದೇ ಪದೇ ಹೇಳಿದ್ರಿ. ಯಾಕೆ ಹೀಗಾಯಿತು ಮತ್ತು ಇದನ್ನು ಹೇಗೆ ಸರಿಪಡಿಸ್ಬೋದು ಅಂತ ತಾವು ಭಾವಿಸ್ತೀರಿ? ಗೊತ್ತಿಲ್ಲ, ನಮಗೆ ಸರಿಪಡಿಸಲಿಕ್ಕೆ ಗೊತ್ತಿಲ್ಲ. ಇದು ಒಂಥರ ಆಗಿ ಹೋಗಿದೆ. ಅಲ್ಲ, ನಾವು ಸಹ ಆ ಟೈಮಲ್ಲಿ ಮಾಡಿದ್ದು ಹಿಂದುತ್ವ ಹೇಳ್ತೇವಲ್ಲ, ಈಗ ಸಹ ಮಾಡೋದು ಅದೇ ಹಿಂದುತ್ವ. ಆದರೆ ಮೊದಲು ನಮ್ಮ ಹತ್ರ ಒಂದು ಪ್ರಾಮಾಣಿಕತೆ ಇತ್ತು, ವ್ಯವಹಾರ ಇರಲಿಲ್ಲ, ಅಷ್ಟೇ ವ್ಯತ್ಯಾಸ ಅಷ್ಟೇ. ಈಗ ಸಹ ಅದೇ ಮಾಡೋದು. ನಮಗೆ ಮತ್ತು ಅಲ್ಲಿಗೆ ಡಿಫರೆನ್ಸ್ ಅಂತಂದ್ರೆ ನಾವು ಮಾಡಲಿಲ್ಲ, ಅವರು ಮಾಡಿದ್ದಾರೆ ಅಷ್ಟೇ. ಯಾರೇ ಆಗಲಿ ಆ ಪಕ್ಷ ಸಂಘಟನೆಯಲ್ಲಿ ಈಗ ಅಷ್ಟೇ. ನಮ್ಮ ಹತ್ರ ಪ್ರಾಮಾಣಿಕ ಇತ್ತು. ಯಾಕಂದರೆ ಆ ಬೆಳೆಯುವಾಗ ಇಷ್ಟು ಹೆಸರೆಲ್ಲ ಬರಲಿಲ್ಲ, ಯಾರ ಅಗತ್ಯ ಇರಲಿಲ್ಲ, ಆ ಥರ ಆಯಿತು ಅಷ್ಟೇ, ಬೇರೆ ಹಾಗೆ. ಇನ್ನು ಲೋಕಸಭಾ ಚುನಾವಣೆಗೆ ಬಂದರೆ
ಬಹುಶಃ 2009ರಿಂದಲೂ ಕೂಡ ಇದರಿಂದ ಈಚೆಗೆ ಕೂಡ ನಿರಂತರವಾಗಿ ಪ್ರಧಾನಿಯಾಗಿರುವಂಥ ಮೋದಿಯವರ ಹೆಸರಲ್ಲಿ ಚುನಾವಣೆಯನ್ನು ಎದುರಿಸುವಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಅಂದರೆ ಮೋದಿಯವರ ಹೆಸರಲ್ಲೇ ಲೋಕಸಭಾ ಚುನಾವಣೆಯನ್ನು ಎದುರಿಸುವಂಥದ್ದನ್ನು ನೋಡ್ತಾ ಇದ್ದೇವೆ ಈಗ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗಿದ್ರದ ಬಗ್ಗೆ ಅಷ್ಟೊಂದು ಹೇಳಲಿಕ್ಕೆ ಉಮೇದಿಲ್ಲ. ಯಾಕಂದರೆ ಜನರೆಲ್ಲ ಒಂದು ಅಪೇಕ್ಷೆ ಮಾಡಿದ್ದಾರೆ, ಅದು ಆಗಲಿ ಹೇಳಿ ಅಷ್ಟೇ. ಲೋಕಸಭೆಯಲ್ಲಿ ಎಂಥ ಅಪೇಕ್ಷೆ ಮಾಡ್ತಾರೆ ಅದೇ ಆಗಲಿ. ಈಗ ನೋಡಿ, ನಾವು BJP ಲಾಸ್ಟ್ ಟೈಮ್ ಇಲ್ಲಿ ಸೋಲ್ತಾರೊಂದು ಮನಸ್ಸಲ್ಲಿತ್ತು, ಸೋಲ್ಬೋದು ಹೇಳಿ, ಅದು ಆಗಿದೆ. ನಾಡ್ದು ಆಚೆ ಎಂತ ಆಗ್ತದಂದು ಆಗಲಿ, ನಮಗೇನು ಪಾಸಿ ಕೊಡೋದಿಲ್ಲ ಅಲ್ಲ. ಕಾಂಗ್ರೆಸ್ ಆಗಲಿ ಅಲ್ಲ ಬೇರೆ ಮೈತ್ರಿ ಎಲ್ಲ ಒಟ್ಟಾಗಿ ಏನಾದರೂ ಮಾಡಿ ನಮಗೆ ಪಾಸಿ ಕೊಡೋದಿಲ್ಲ. ನಾವು ಬದುಕಲಿಕ್ಕೆ ನೋಡುವವರು ಇಲ್ಲಿ. ಪಕ್ಷ ಹೇಳುವುದು ನಮಗೆ ದೇವರಲ್ಲ. ಪಕ್ಷ ಇರುವುದು ನಮ್ಮ ಸ್ವಾರ್ಥಕ್ಕೆ. ಒಂದು ನೆನಪಿಡಿ, ಪಕ್ಷ ಇರುವುದು ನನ್ನ ಸ್ವಾರ್ಥಕ್ಕೆ. ಎಲ್ಲ ಸ್ವಾರ್ಥಕ್ಕೆ ಇರುವುದು ಪಕ್ಷ. ನಿಮಗೆ ಪಕ್ಷದ ಮೇಲೆ ಭಕ್ತಿ ಇಡುವುದು ಹುಚ್ಚುತನ. ಪಕ್ಷದ ಮೇಲೆ ಭಕ್ತಿ ಇಡುವುದು ಹುಚ್ಚುತನ. ಪಕ್ಷದ ಮೇಲೆ ಯಾರು ಭಕ್ತಿ ಇಡುವುದಿಲ್ಲ. ಇಡ್ತಿದ್ರೆ ಆಚೆ ಅವನಿಗೆ ಈಚೆ ಅವನಿಗೆ ಆಚೆ ಇಟ್ಕೊಂಡು ಬರ್ತಿದ್ರೆ ಇವರು. ಅಲ್ಲಿ ಸ್ವಾರ್ಥ ಮಾತ್ರ ಅಲ್ಲ ನಡೆದೋದು. ಹಾಗಾದ್ರೆ ನಾವು ಸಹ ನೋಡುದು, ಯಾವ ಪಕ್ಷ ಬಂದ್ರೆ ನನಗೇನು ಇದು ಮಾಡುದಿಲ್ಲಲ್ಲ, ಯಾವುದು ನಮಗೆ ಗಲ್ಲು ಶಿಕ್ಷೆ ಕೊಡುವುದಿಲ್ಲ ಅಲ್ಲ, ಯಾವುದು ಬರಲಿ. ಕಾನೂನು ಹೇಳುವಂಥದ್ದು ಉಂಟಲ್ಲ, ಸಂವಿಧಾನ ಅಂತ ಒಂದುಂಟಲ್ಲ, ಆ ಸಂವಿಧಾನ ಪ್ರಕಾರ ಹೋಗ್ಬೇಕಲ್ಲ. ಹೌದಲ್ಲ, ನಮ್ಗೆ ಯಾರು ಬಂದ್ರೆ ಸಹ ಏನ್ ತೊಂದರೆ ಇಲ್ಲ, ಅಭ್ಯಂತರ. ನಮ್ಮ ಯಾರಾದ್ರು ನಮ್ಮ ಸ್ನೇಹಿತರು ವಿನ್ ಆದ್ರೆ ಸಂತೋಷ. ಆ ಸ್ನೇಹಿತರಕ್ಕೋಸ್ಕರ ದುಡಿಬೇಕಾ, ನನಗೆ ಮನಸ್ಸುಂಟ ದುಡಿಬೇಕು. ಹೌದಲ್ಲ, ದುಡಿಬೇಕು. ಇಚ್ಛೆ ಮೇಲೆ ಒಂದು ವಿನ್ ಆಗುದು ತೆಗೆದು ಇವರೆವರು ಮಾಡಿದ ತಪ್ಪಿಗೆ ಅಲ್ಲ ಸೋಲುದು ಗೆಲ್ಲುವುದಲ್ಲ, ಅದು ನಾವು ಮಾಡುದ ಅಲ್ಲ. ನೀವು ಮಾಡಿದ ಅನ್ಯಾಯ ಮಾಡಿದ ಹೊರಗೆ ಹೋಗ ನಿಮಗೆ ಕಲ್ಲು ಬಿಸಾಡ್ತಾನೆ, ಯಾಕೆ ನೀನು ಮಾಡಿದ ಅನ್ಯಾಯ ಹೇಳಿ. ಹಾಗೆ ಆ ಲೆವೆಲಲ್ಲಿ ಅಲ್ಲಿ ಸಿಗ್ತದೆ ಅಷ್ಟೇ, ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ರಾಜ್ಯದಲ್ಲಿ. ಈ ಹಿಂದೆ BJP ಸರ್ಕಾರ ಮಂಡಿಸಿದಂತಹ ಗೋಹತ್ಯೆ ನಿಷೇಧ ಕಾನೂನು ಜೊತೆಗೆ ಮತಾಂತರ ನಿಷೇಧ ಕಾಯ್ದೆ ಏನಿದೆ ಅದನ್ನು ನಾವು ವಾಪಸ್ ಪಡೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಸರ್ಕಾರ ಒಂದು ಹೇಳಿತ್ತು, ಮುಂದಾಗಿತ್ತು. ಆದರೆ ಅದಕ್ಕೆ BJP ಮತ್ತು ಸಂಘಟನೆಗಳಿಂದ ಭಾರಿ ವಿರೋಧ ವ್ಯಕ್ತವಾಯಿತು. ಇದರ ಬಗ್ಗೆ ನೀವೇನು ಹೇಳಿ? ಇವರಿಗೊಂದು ಆಹಾರ ಆಯಿತು ಹೋರಾಟ ಮಾಡಲಿಕ್ಕೆ ಅಷ್ಟೇ. ವಾಪಸ್ ಪಡೆಯುವಂಥ ಬಗ್ಗೆ ಇವರಿಗೆ ಆಹಾರ ಆಯಿತು ಹೋರಾಟ ಮಾಡಲಿಕ್ಕೆ, ಅದಕ್ಕಿಂತ ಎಂತ ಮಾಡಲಿಕ್ಕೆ ಆಗ್ತದೆ? ನಮ್ಮ ಮನೆಯಲ್ಲಿ ಸಂಸ್ಕಾರ ಇಲ್ಲದಿದ್ದಂತೆ ಅಲ್ಲ ಓದೋದೆಲ್ಲ ಹುಡುಗಿಯರ ಆಚೀಚೆ. ನೋಡಿ ಅಲ್ಲಿ ಉಡುಪಿಯಲ್ಲಿ ಅವಳು ಕ್ಯಾಮರಾ ಇಟ್ಟು ಇದೆಲ್ಲ ಗಲಾಟೆ ಆಗ್ತದೆ. ನಾವು ಮೇಯ್ನ್ ಅಂತಂದ್ರೆ ನಮ್ಮ ಮನೆಯಲ್ಲಿ ಸಂಸ್ಕಾರ ಇಲ್ಲದಿದ್ರೆ ಹೀಗೆ ಆಗೋದು. ಈಗ ನಾಳೆ ನನ್ನ ಮಕ್ಕಳು ಸಹ ನಾನು ಹೇಳಿದ್ದು ಕೇಳ್ತಾರಂದು ಹೇಳಲ್ಲ, ಯಾಕಂದ್ರೆ ಈಗ ಪರಿಸ್ಥಿತಿ ಹಾಳಾಗಿ ಹೋಗಿದೆ. ಯಾರು ಯಾಕಂದ್ರೆ ಈಗ ಅದು ಮೊಬೈಲ್ ಜಮಾನ. ನೀವು ಬೇಡ ಹೇಳಿದ್ರೆ ಸಹ ಕೇಳ್ತಾರೆ. 3-4 ವರ್ಷದ ಮಕ್ಕಳು ಸಮಿತಿಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾರೆ. ಇದರಲ್ಲಿ ನಮ್ದು ಏನಿಲ್ಲ. ಈಗ ಹೇಗುಂಟು ಹಾಗೆ ಬದುಕಿ ಹೋಗೋದು. ಸ್ವಲ್ಪ ವಿಚಾರ ಇದ್ದರೆ ತಪ್ಪು ದಾರಿಗೆ ಹೋಗೋದಾಗೆ ನೋಡುದು ಅಷ್ಟೇ. ತಪ್ಪು ದಾರಿ ಹಿಡಿಯೋದಾಗೆ ಸ್ವಲ್ಪ ತಪ್ಪು ಮಾಡುವಾಗ ಸಹ 100 ಸರ್ತಿ ಆಲೋಚನೆ ಆಡ್ತದೆ, ಎಲ್ಲಿ ಮರೆಯೋದು ಹೋಗ್ತದೆ ಹೇಳಿ. ಎಲ್ಲರೂ ಸಹ ಆಲೋಚನೆ ಮಾಡೋದು ಅದೇ, ಎಲ್ಲ ಆಲೋಚನೆ ಮಾಡೋದು ಅದೇ. ನಾವು ನಮ್ಮ ಎಂಥ ಜನ್ಮಕ್ಕೆ ಬಂದಿದ್ದೇವೆ, ನಮ್ಮಷ್ಟಕ್ಕೆ ನಾವು ಇರುವ ಇಷ್ಟೇ ಆಲೋಚನೆ ಮಾಡಬೇಕು ಈಗ. ಅಲ್ಲ ನನ್ನ ಪ್ರಾಯದೋಷವ ಗೊತ್ತಿಲ್ಲ ಅಲ್ಲ, ಇಷ್ಟು ಪೆಟ್ಟು ತಿಂದ ಅನುಭವ ಗೊತ್ತಿಲ್ಲ, ಸಾಕು ಹೇಳುವಂಥದ್ದು ಉಂಟಲ್ಲ, ಅದರಲ್ಲಿ ಈಗ ಬದುಕ್ತಾ ಇದ್ದೇವೆ ನಾವು ಅಷ್ಟೇ. ಮತ್ತು ನಿಯತ್ತಿನ ಹುಡುಗರಿದ್ದಾರೆ, ಅಷ್ಟೊಂದು ಗ್ಯಾರಂಟಿ. ಅದು ಇವತ್ತಿಗೆ. ಇನ್ನು ಲಂಚ ಭ್ರಷ್ಟಾಚಾರ ಎಲ್ಲ ಕಡೆ ಮಿತಿ ಮೀರಿದೆ ಅನ್ನುವಂಥ ಮಾತುಗಳು ಬಹುಶಃ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಅದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಅಸ್ತ್ರವಾಗಿ ಅದನ್ನು ಒಂದು ಚುನಾವಣೆಯ ವಿಷಯವನ್ನಾಗಿ ಮಾಡಿಕೊಂಡ್ರು. ಲಂಚ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಹೌದಲ್ಲ, ಇಲ್ಲದಿದ್ರೆ ಇಷ್ಟು ಅವ್ರು ಇಲ್ಲ ಅಂತ ಹೇಳಿ ಅಲ್ಲ, ಇಲ್ಲಾದರೂ ಹೌದಾದಕ್ಕೆ ಅವರು ಹೇಳಿದ್ದಾರೆ. ಲಂಚ ಭ್ರಷ್ಟರಾದ ನಿಮ್ತೆ ಅಲ್ಲ ಇಷ್ಟು ಸೋತದು, ಅಲ್ಲ ಹೇಳಿ ಇವರು ಪ್ರೂಫ್ ಮಾಡ್ಬೋದಿತ್ತಲ್ಲ, ನಾವಂಥದ್ದು ಅಲ್ಲ ಹೇಳಿ ವಿನ್ ಆಗ್ಬೋದಿತ್ತಲ್ಲ, ಇವರು ಆಗಲಿಲ್ಲ ಅಲ್ಲ. ಹೌದೊಂದು ಜನ ಒಪ್ಪಿದಾರಲ್ಲ ಇವರಿಗೆ, ಜನ ಒಪ್ಪಿದಾರಲ್ಲ. ಅಲ್ಲ ನಾವು ಪಕ್ಷ BJPಯಲ್ಲಿ ನಾವು ದುಡ್ದವ್ರೆ ಒಂದು ಟೈಮಲ್ಲಿ, ಬಾಲ್ಯದಲ್ಲಿ BJPಯಲ್ಲಿ ದುಡ್ದವರು. ನಮಗೆ ನಾನು ಜವಾಬ್ದಾರಿ ಸಂಘಟನೆ ಜವಾಬ್ದಾರಿ ತಗೊಂಡ ಮೇಲೆ ನಾನು BJPಗೆ ದುಡಿಲಿಲ್ಲ.
ನಮ್ಮವ್ರು ಯಾರು ನಿಂತಾರೆ ಆಗ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಅಸಮಾಧಾನ ಇದ್ದದ್ದು ಸರಿ ಮಾಡಿದ್ದೇವೆ ಕೆಲವು ಕಡೆಯಲ್ಲಿ ಹೋಗಿ, ಬೇಡ ಹೇಳಿ. ಮತ್ತು ಕಾಂಗ್ರೆಸ್ನವರು ನಮಗೆ ನಂಬುವುದಿಲ್ಲ, ಕಾಂಗ್ರೆಸ್ನವರು ನಮಗೆ ನಂಬುವುದಿಲ್ಲ. ಇತ್ತೀಚಿನ ಕೆಲವು ಕಾಂಗ್ರೆಸ್ನವರು ನಂಬುತ್ತಾರೆ, ಮೊದಲು ಯಾರು ಕಾಂಗ್ರೆಸ್ನವರು ನಮಗೆ ನಂಬುವುದಿಲ್ಲ. ಇವರು ಬಜರಂಗ ದಳದ ಹೇಳಿ ಅಷ್ಟು ಪ್ರಬಲವಾಗಿ ಗುರುತಿಸಿಕೊಂಡಿದ್ದವರು ಹೌದು, ನಮಗೆ ನಂಬುವುದಿಲ್ಲ. ಮೊನ್ನೆ ನನಗೊಂದು ಕಾರ್ಕಳದಲ್ಲಿ ಒಂದು ಸ್ವಲ್ಪ ಕೆಲಸ ಆಗಬೇಕಿತ್ತು, ಒಂದು ಬಜ್ಜಿ ಪಾಪದವರ ಒಂದು ಮನೆಗೆ ಭಾರಿ ಉಪದ್ರ ಕೊಡ್ತಿದ್ರು. ಅದಕ್ಕೆ ನನಗೆ ಮತ್ತು ನಮ್ಮ MLA ಸಿಗುವುದಿಲ್ಲ ಅಲ್ಲಿದ್ದು, ಅವರು ನಾನು ಅಲ್ಲಿ ಕಾಂಗ್ರೆಸ್ ಇದೊಂದು ಪಾರ್ಟಿ MLA ನಿಂತವರಿದ್ದಾರಲ್ಲ ಅವ್ರ ಹತ್ರ ನನ್ನ ಒಂದು ಪರಿಚಯದವರು ಹೇಳಿದರು, ಈಗೀಗ ಆಗಿದೆ ವಾಲ್ಕೆ ಅವ್ರದಕ್ಕೆ ಇಮಿಡಿಯೇಟ್ ಕೆಲಸ ಆಗಿದೆ. ಆ ವ್ಯಕ್ತಿಗೆ ಎಂತ ನ್ಯಾಯ ಬೇಕು ಅದು ಸಿಕ್ಕಿದೆ. ಆಗಿರುವಾಗ ನನಗೆ ಆ ವರ್ಷ ಕೆಲಸ ಮಾಡ್ತಾರೆ, ಈ ವರ್ಷ ಕೆಲಸ ಮಾಡ್ತಾರೆ, ಅದರಿಂದ ನನಗೆ ಅಷ್ಟೊಂದು ಸಮಸ್ಯೆ ಏನು ಇಲ್ಲ. ಇನ್ನು ವಾಲ್ಕೆ ಅವರ ಮುಂದಿನ ಕನಸು ಅಥವಾ ಮುಂದಕ್ಕೆ ನಾನು ಈ ಥರ ಆಗಬೇಕು ಅಥವಾ ನನ್ನಿಂದ ಇಂಥ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮುಂದಿನ ಯೋಜನೆಗಳು ಏನಿಲ್ಲ. ನನ್ನ ಒಂದು ಜವಾಬ್ದಾರಿ ಅಪ್ಪ ಆದದೊಂದೆಲ್ಲ ಜವಾಬ್ದಾರಿ ಇರ್ತದೆ, ಅದೊಂದು ಆಸೆ ಇರ್ತದೆ. ಅದಕ್ಕಿಂತ ಜಾಸ್ತಿ ಸಮಾಜದ ನನ್ನ ಬಗ್ಗೆ ಏನಿಲ್ಲ. ಎಲ್ಲರೂ ಅವರವರ ಬಲಿಷ್ಠರೇ. ಸಮಾಜದ್ದು ಚಿಂತನೆ ಮಾಡಿ ನಾನು ಅದು ಮಾಡ್ತೇನೆ, ನಾನು ಸಮಾಜ ಇದು ಮಾಡ್ತೇನೆ, ಸುಧಾರಿಸ್ತೇನೆ ಹೇಳುವಂಥದ್ದು ಏನು ಹುಚ್ಚಿಲ್ಲ. ವಾಲ್ಕೆ ಬಂದದಕ್ಕೆ, ಜನ್ಮಕ್ಕೆ ಬಂದದಕ್ಕೆ ವಾಲ್ಕೆ ಯಾರೊಂದು ಗೊತ್ತುಂಟಲ್ಲ. ನಾನೇನೋ ಬಂದು ಓದವನಲ್ಲ. ಒಳ್ಳೆ ಕೆಲಸ ಆಗಲಿ ಹಾಳು ಕೆಲಸ ಆಗಲಿ ವಾಲ್ಕೆ ಯಾರೊಂದು ಗೊತ್ತುಂಟಲ್ಲ. 100ಕ್ಕೆ 100 ನಾನು ಮಾಡಿದ ಕೆಲಸ ಒಳ್ಳೆಯ ಒಂದು ಹೇಳುವವರು ಯಾರು ಇಲ್ಲ. 100ಕ್ಕೆ 100 ವಾಲ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆಂದು ಹೇಳುವವರು ಯಾರು ಇಲ್ಲ. 20% ಜನ ಇದ್ದಾರಾದ್ರೆ ಸಹ ಅದು ನನಗೆ ಉಂಟೌದಲ್ಲ. ಹಾಗಾದ್ರೆ ವಾಲ್ಕೆ 80% ಇಲ್ಲ ಹೇಳಿದವ್ರ ಹತ್ರ ಸಹ ವಾಲ್ಕೆ ಯಾರೊಂದು ಗೊತ್ತುಂಟೌದಲ್ಲ. ಈ ಸಂದರ್ಭದಲ್ಲಿ ಸಹ ನಾನು ಜನ್ಮಕ್ಕೆ ಬಂದ ಟೈಮಲ್ಲಿ ವಾಲ್ಕೆ ಹೇಳುವಂಥದ್ದೊಂದು ಗೊತ್ತುಂಟೌದಲ್ಲ, ಹೆಸರುಂಟೌದಲ್ಲ. ಸಾಕಿನ್ನಂಥದ್ದಕ್ಕೆ ಯಾರೋ ಬಂದು ಲಾಟ್ಪುಟ್ಟಾಗಿ ಸತ್ತು ಹೋಗ್ಲಿಲ್ಲ ಅಲ್ಲ. ಆ ತೃಪ್ತಿ ಇದೆ ನಿಮಗೆ? ತೃಪ್ತಿ ಉಂಟಲ್ಲ. ಯಾರ ಹೆಸರಿಲ್ಲದೆ ಸತ್ತು ಹೋದವನಲ್ಲ ನಾನು ವಾಲ್ಕೆ. ನಾನೊಂದು ಚಿಕ್ಕ ಒಂದು ಸಮಾಜದಲ್ಲಿ ಜನ್ಮಕ್ಕೆ ಬಂದವ. ನಾನು ಡೊಂಗರ್ಕೇರಿ ನಮ್ಮ ಸಮಾಜ, ನಾವು ವೈಶ್ಯರು ಹೇಳಿ ಚಿಕ್ಕ ಸಮಾಜ, 350 ಮನೆ ಇರುವುದು ನಮ್ಮದು. ಆ ಸಮಾಜಕ್ಕೆ ಸೇರಿದವು. ನಾನು ವೆಂಕಟರಮಣ ದೇವಸ್ಥಾನದ ಜಗಲಿಯಲ್ಲಿ ಕೂತ್ಕೊಳ್ತಿದ್ದೆ ಡೈಲಿ. ನನಗೆ ಕೊಂಡೋಗಿ ರಾಮಲೀಲಾ ಮೈದಾನದಲ್ಲಿ ನಾನು ಹೋಗಿ ಕೂತ್ಕೊಂಡಿದ್ದೇನೆ, ಅದು ತೃಪ್ತಿ ಉಂಟು. ಎಲ್ಲಿ ರಾಮಲೀಲಾ ಮೈದಾನ? ಡೆಲ್ಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಹೋಗಿ ಕೂತ್ಕೊಂಡಿದ್ದೇನೆ ಸ್ಟೇಜಲ್ಲಿ, ನನಗೆ ತೃಪ್ತಿ ಉಂಟು. ನಾನು ಇಲ್ಲಿ ಏನಿಲ್ಲದಿದ್ದ ಕೂತ್ಕೊಂಡವ ನನ್ನ ಲೆವೆಲಲ್ಲಿ. ಮತ್ತು ಅದಕ್ಕಿಂತ ದೊಡ್ಡವರು ಹೋಗಿ ಕೂತ್ಕೊಂಡಿದ್ದಾರೆ. ಏನಿಲ್ಲ, ಗಾಂಧೀಜಿ ಕೂತ್ಕೊಂಡ ಜಾಗೆ, ವಾಜಪೇಯಿ ಕೂತ್ಕೊಂಡ ಜಾಗೆ, ದೊಡ್ಡ ಜಾಗ ಅದು ರಾಮಲೀಲಾ ಮೈದಾನ ಹೇಳಿ, ಅಲ್ಲಿ ಹೋಗಿ ಸ್ಟೇಜಲ್ಲಿ ಕೂತ್ಕೊಂಡಿದ್ದಾನೆ. ಅಷ್ಟು ತೃಪ್ತಿ ಉಂಟು ನನಗೆ. ನಿಮ್ಮ ಮಟ್ಟಿಗೆ ತೃಪ್ತಿ ಉಂಟು? ಯಾಕಿಲ್ಲ. ಇಲ್ಲಿ ದೇವಸ್ಥಾನದ ಜಗಲಲ್ಲಿ ಕೂತ್ಕೊಂಡವನಿಗೆ, 5ನೇ ಕ್ಲಾಸ್ ಕಲ್ತವನಿಗೆ ಏನಿಲ್ಲದು ಗೊತ್ತಿಲ್ಲದಿದ್ದರೆ ಅಂಗುಟಿ ಚಾಪು ನಾನು ಹೋಗಿ ಅಲ್ಲಿ ಕೂತ್ಕೊಳ್ಳಿಲ್ಲ. ನಂಗೆ ಅದು ತೃಪ್ತಿ ಉಂಟು. ಮನುಷ್ಯ ಹೇಳಿದ ಮೇಲೆ ತೃಪ್ತಿ ಅದು ತಗೊಳ್ಬೇಕು. ಮತ್ತೆ ಎಲ್ಲ ಹೋಗಿ ಪ್ರಧಾನಮಂತ್ರಿ ಆಗಬೇಕು ಹೇಳುವಂಥದ್ದು ಆ ತೃಪ್ತಿ ಅಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ಸಾಕು. ಸಮಾಜ ಗುರುತಿಸಿದೆ, ಹಾಳಾಗಲಿ ಒಳ್ಳೇದಾಗಲಿ. ಒಳ್ಳೆ ರಾಮನಿಗೆ ಸಹ ಬೈದವರು ಇರುವುದಿಲ್ಲ. ರಾಮನೇನು ಒಳ್ಳೆ ಹೇಳುವವರು, ಅವನಿಗೆ ಸಹ ಬೈದವರು ಇರುವುದು. ಹಾಗೆಂತ ನಾನು ಮನುಷ್ಯ ಜೀವನದಲ್ಲಿ ಎಲ್ಲರಿಗೆ ವಿಲನ್ ಆಗಿದ್ದೇನೆ, ಎಲ್ಲರಿಗೂ ಒಳ್ಳೇದಾಗಿದ್ದೇನೆ, ಎಲ್ಲರಿಗೂ ಉಂಟು. ನಾನು ಸೊಬಗ, ನಾನು ಒಳ್ಳೆಯವನೇ, ನಾನು ಹಾಗೆಲ್ಲ, ನಾನು ಈಗಲ್ಲ. ನಾನಿದ್ದದ್ರಲ್ಲಿ ಬಚ್ಚಲಿ ಹಳ್ಳಿಯೇ ನಾನು ಜೀವನ ತೆಗೆದವ. ಜನರು ನನಗೆ ತಗೊಂಡ ನಮೂನೆ ಬೇರೆ. ನಾನು ಒಳ್ಳೆಯವನ ನಾನು ಒಳ್ಳೆಯವನು ಯಾವತ್ತೂ ಸಲ್ಲ. ಒಳ್ಳೆಯವನು ಹೇಳಿ ನನಗೇನು ದೊಡ್ಡಸ್ತಿಕೆ ಮಾಡಲಿಕ್ಕೆ ಏನಿಲ್ಲ. ಇನ್ನೂ ಒಳ್ಳೆಯವನಾಗಿ ನನಗೇನು ಇದು ನೆಂಟಸ್ತಿಕೆ ಸಹ ಹುಡುಕ್ಲಿಕ್ಕಿಲ್ಲ. ನನ್ನಷ್ಟಕ್ಕೆ ನಾನು ಸಂಬಂಧ ಒಳ್ಳೆಯದು ಮನೆಯಲ್ಲಿ ಇದ್ದೇವೆ ನಾವು ಅಷ್ಟೇ. ಓಕೆ. ವಾಲ್ಕೆ ಅವರಿಗೆ ಇಷ್ಟರವರೆಗಿನ ಒಂದು ಜೀವನದಲ್ಲಿ ಯಾರಿಗಾದರೂ ಒಂದು ಕೃತಜ್ಞತೆಗಳನ್ನು ಹೇಳಬೇಕು ಅಂತಿದ್ರೆ ಅಥವಾ ಯಾರಿಗಾದರೂ ಒಂದು ಸಾರಿ ಅಂತ ಹೇಳಬೇಕಿದ್ರೆ ಯಾರಿಗಾದರೂ ಹೇಳುವಂಥದ್ದು ಇದೆಯಾ? ಯಾರಿಗಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಕೃತಜ್ಞತೆ ನನ್ನ ತಂದೆ ತಾಯಿಯವರಿಗೆ ಮಾತ್ರ. ಓಕೆ. ಸಾರಿ ಹೇಳಬೇಕಾದ ಅವರಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಬೇರೆ ಯಾರಿಗೆ ಸಹ ಇಲ್ಲ. ಓಕೆ. ಬೇರೆ ಯಾರಿಗೆ ಸಹ ಇಲ್ಲ. ಓಕೆ. ಅವರಿಗೆ ಎರಡು ಸಹ ಅವರಿಗೆ ಬೇಕೇ, ಬೇರೆ ಇಲ್ಲ. ಅವರೇ ನಿಮಗೆ ದೊಡ್ಡವರು, ತಂದೆ ತಾಯಿ ಮಾತ್ರ. ಓಕೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ವಾಲ್ಕೆ ಅವರು ಹೇಳುವಂಥ ಮಾತು, ಒಂದು ಸಂದೇಶ ಇರ್ಬೋದು ಅಥವಾ ಒಂದು ಹೇಳಬೇಕಂತ ಇರುವಂಥ ಮಾತುಗಳಿರ್ಬೋದು,
ಸಮಾಜಕ್ಕೆ ಒಂದು ಕಿವಿ ಮಾತು ಇರ್ಬೋದು, ಯುವಕರಿಗೆ ಕರೆ ಇರ್ಬೋದು, ಏನು ಹೇಳ್ತೀರಿ? ಅವರವರ ಮನೆ ನೋಡಲಿ, ನಾನು ಅಷ್ಟೇ ಹೇಳೋದು. ಅಷ್ಟೇ, ಮನೆದು ಜವಾಬ್ದಾರಿ ಕರೆಕ್ಟಾಗಿ ನಿಭಾಯಿಸಿ. ಬೇರೆ ಎಲ್ಲೂ ಸಹ ನಮಗೆ ಇಲ್ಲ, ಯಾರು ಸಹ ನಮ್ಮವರು ಅಲ್ಲ ಇಲ್ಲಿ, ಯಾರು ಕೂಡ ನಮ್ಮವರಲ್ಲ ಇಲ್ಲಿ. ನಮ್ಮವರು ಹೇಳೋದು ನಮ್ಮ ಮನೆಯವರು ಮಾತ್ರ. ಮಿಕ್ಕಿದವರು ಏನಿದ್ರೆ ಸಹ ನಿನ್ನನ್ನು ಎಷ್ಟು ಯೂಸ್ ಮಾಡ್ಲಿಕ್ಕಾಗ್ತದೆ, ನಮ್ಮನ್ನು ಎಷ್ಟು ಯೂಸ್ ಮಾಡ್ಲಿಕ್ಕಾಗ್ತದೆ, ಎಲ್ಲ ಅವರವರ ಸ್ವಾರ್ಥಕ್ಕಾಗಿಯೇ ನಮ್ಮನ್ನು ಯೂಸ್ ಮಾಡುವವರು ಎಲ್ಲ ಅವರ ಮನೆ ರೀತಿ. ಚಿಕ್ಕ ಹುಡುಗರು ಚಿಕ್ಕ ಪ್ರಾಯದಲ್ಲಿದ್ದರೆ ಎಜುಕೇಷನ್ ಚೆನ್ನಾಗಿ ಕಲೀರಿ, ಇಲ್ಲ ಎಜುಕೇಷನ್ ಅಲ್ಲ ನಮ್ಮ ಪ್ರಾರಬ್ಧ ಹೇಳಿದರೆ ಸಹ ಮನೆ ಚಂದ ಮಾಡಿ ನೋಡಲಿಕ್ಕೆ ಪ್ರತಿಯೊಬ್ಬನಿಗೆ ಆಗ್ತದೆ. ಬೇಡಾದದ್ದು ವ್ಯಸನದಲ್ಲಿ ಹೋಗಿ, ನಾವೆಲ್ಲ ವ್ಯಸನ ಮಾಡಿದವರೇ, ಆ ವ್ಯಸನಕ್ಕೆ ಹೋಗಿ ಮನೆ ಹಾಳು ಮಾಡಬೇಡಿ. ನಮ್ಮದು ವ್ಯಸನದಲ್ಲಿ ಸ್ವಲ್ಪ ಕೆಲವೊಮ್ಮೆ ಮನೆ ಆಚೀಚೆ ಆಗಿದೆ, ಅರ್ಥ ಆಯ್ತಲ್ಲ. ಅದು ಯಾವುದಕ್ಕೆ ಸಹ ಹೋಗಿ ಮನೆಯವರು ಎಂತ ಹೇಳ್ತಾರೆ ಅದು ಸರಿಯಾದದೇ ಮಾತು. ಯಾವ ತಾಯಿ ಸಹ ಮಗನನ್ನು ಕಳ್ಳ ದರೋಡೆಕೋರ ಆಗಬೇಕು ಹೇಳುವ ಯಾವ ತಾಯಿಗೆ ಸಹ ತಂದೆಗೆ ಸಹ ಮನಸ್ಸಿಲ್ಲ. ಮನೆ ಚಂದ ಮಾಡಿ ನೋಡಲಿ, ನನ್ನ ಮನೆ ಏನಾದರೂ ಸಹ ಮಗ ದುಡಿದ್ರೆ ನಾವು ಕಷ್ಟಪಟ್ಟದಕ್ಕೆ ಸಾರ್ಥಕ ಹೇಳುವಂಥದ್ದೆಲ್ಲ ಉಂಟು, ಅದು ಮಾಡಲಿ. ಈ ಮತ್ತು ಬೇಡಾದದು ಈಗ ಮತ್ತೊಬ್ಬಲ್ಲಿರುವಂಥ ಸಂಘಟನೆಯೊಟ್ಟಿಗೆ ದಯವಿಟ್ಟು ಸೇರಬೇಡಿ. ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೊಳ್ತೀರ ಅಷ್ಟೇ, ಅದಕ್ಕಿಂತ ಬೇರೆ ಏನು ಹೇಳುವುದಿಲ್ಲ. ಅದು ಅಲ್ಲ, ಒಳ್ಳೆಯಲ್ಲಿ ತಗೊಳ್ಳೋದಾದ್ರೆ ತಗೊಳ್ಳಿ, ಮತ್ತು ಯಾರಿಗೆ ಸಹ ಒಂದು ಅನ್ಯಾಯ ಆಗದಾಗೆ ಬದುಕಿ. ನಾವು ಮಾಡಿದ್ದೇವೆ, ಇನ್ನೊಬ್ಬರು ಮಾಡಲಿಕ್ಕೆ ಮಾಡೋದು ಬೇಡ ಅಂತ ಅಷ್ಟೇ. ಓಕೆ, ಇಷ್ಟೆಲ್ಲ ಹೇಳುವಾಗ ನಿಮ್ಮ ಕುಟುಂಬದವರ ಒಂದು ಸಹಕಾರವನ್ನು ಕೂಡ ನೀವು ನೆನಪಿಸಿಕೊಳ್ಬೇಕಾಗುತ್ತೆ. ನಿಮ್ಮ ಕುಟುಂಬದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಿದ್ರೆ? ಕುಟುಂಬ, ನನ್ನ 4 ಜನ ಅಣ್ಣ ತಮ್ಮಂದಿರು. ನನ್ನ ದೊಡ್ಡ ಅಣ್ಣ ಅವ ನನ್ನ ಅಣ್ಣವೇ, ಅಂದರೆ ನಿಮ್ಮ ಹಾಗೆ. ಹೌದು. ಮತ್ತು ನನ್ನ 4 ಜನರು ಸಹ ನಾವು ನನ್ನ ತಂದೆ ಆ ಟೈಪಲ್ಲಿ ಬೆಳೆಸಿದ್ದಾರೆ. ನಾನು ಹೇಳಿದಲ್ಲ, ಬೆಕ್ಕಿನ ಹಾಗೆ ಮರಿ ಹಾಗೆ ಸಾಕಿದಲ್ಲ ನಮ್ಮ. ಬೆಕ್ಕಿನ ಉದಾಹರಣೆ ಕೊಡೋದು. ಆದರೆ ನಮಗೆ ಯಾವ ನಮ್ಮನೆ ನಿನಗೆ ಅನ್ಯಾಯ ಆಗಿದೆ ಇಮಿಡಿಯೇಟ್ ಕೇಳು ಹೇಳುವಂಥದ್ದು ವ್ಯಕ್ತಿ ಅದನ್ನು ಪ್ರಶ್ನಿಸುವ ಅಂಥದ್ದೇ ವ್ಯಕ್ತಿ. ನಾವು 4 ಜನ ಸಹ ದೇವರ ದಯದಲ್ಲಿ ನನ್ನ ತಂದೆ ತಾಯಿಯವರು ಮಾಡಿದ ಏನೋ ಪುಣ್ಯದಲ್ಲಿ 4 ಜನರು ನಾವು ಚಂದದಲ್ಲಿ ಇದ್ದೇವೆ. ದೊಡ್ಡ ಅಣ್ಣ ಇದ್ದಾರೆ, ಮತ್ತು ನನ್ನ ನೆಕ್ಸ್ಟ್ ಒಂದು ನನಗೆ ಅಕ್ಕ, ಮತ್ತು ಇನ್ನೊಬ್ಬ ತಮ್ಮ, ಮತ್ತು ಇನ್ನೊಬ್ಬ ತಮ್ಮ, ಮತ್ತೊಂದು ಲಾಸ್ಟ್ಗೊಂದು ತಂಗಿ, ನಾವೆಲ್ಲ ಇದ್ದೇವೆ. ಅಣ್ಣ ತಮ್ಮಂದಿರು ಚಂದದಲ್ಲಿದ್ದೇವೆ. ನಾವು ಅಣ್ಣ ತಮ್ಮಂದಿರು ಚಂದದಲ್ಲಿದ್ದೇವೆ, ಏನು ತೊಂದರೆ ಇಲ್ಲ. ಅವರೆಲ್ಲ ಅವರಷ್ಟಕ್ಕೆ ಇದ್ದಾರೆ. ಎಲ್ಲ ಮದುವೆಗೆ ಮಕ್ಕಳಿಗೆಲ್ಲ ಮದುವೆ ಆಗ್ತಾ ಉಂಟು, ದೇವರದಲ್ಲಿ ನೋಡ್ತಾ ಇದ್ದೇವೆ, ಖುಷಿ ಉಂಟು ಅಷ್ಟೇ. ತಾಯಿ ಇದ್ದಾರೆ, ತಂದೆ ತೀರಿ ಹೋಗಿದ್ದಾರೆ, ತಾಯಿ ಇದ್ದಾರೆ ಈಗ. ಮತ್ತು ಮನೆಯಲ್ಲಿ ನಮ್ಮ ಹೆಂಡತಿ, ನನಗೆ 2 ಈಗ ಪ್ರೆಸೆಂಟ್ 2, ಒಬ್ಬಳಿಗೆ ಮದುವೆ ಆಗಿದೆ, ಇನ್ನೊಬ್ಳು ನಂದು ಮಗಳು ಸುಸೈಡ್ ಮಾಡಿ ಹೋಗ್ತು, ಸ್ವಲ್ಪ ಕಾರಣ ಅದಾಯಿತು. ಮತ್ತು ಈಗ ಇನ್ನೊಬ್ಳು ಕಲಿತಾ ಇದ್ದಾಳೆ, ಅವಳು ಈಗ ಕ್ರಿಮಿನಾಲಜಿ ಮತ್ತು ಸೈಕಾಲಜಿ ಮಾಡ್ತಾ ಇದ್ದಾಳೆ, ಅವಳು ಅಷ್ಟಕ್ಕಿದ್ದಾಳೆ. ಸೊ ಈಗ ಕುಟುಂಬ ಸಮಾಧಾನದಲ್ಲಿ ಏನೋ ದೇವರು ಇದುವರೆಗೆ ಸಮಾಧಾನ ಕೊಟ್ಟಿದ್ದಾರೆ. ಅಲ್ಲಲ್ಲ ಕಲ್ಲಲ್ಲ ಆಗುವುದೆಲ್ಲ ಅವನ ಕೈಯಲ್ಲಿ ಇರೋದು. ಯಾಕಂದರೆ ಕೆಲವು ನಾವು ಎನಿಸುವಾಗ ಹೆದರಿಕೆ ಆಗ್ತದೆ ಅಷ್ಟೇ. ಥ್ಯಾಂಕ್ ಯು ಸರ್. ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರಿ. ಹಿಂದಿನ ಘಟನಾವಳಿಗಳು ಏನೆಲ್ಲ ಆಯಿತು ಎಲ್ಲವನ್ನು ಕೂಡ ಮೆಲುಕು ಹಾಕಿದ್ರಿ. ಹೇಗಿತ್ತು ಆ ಕಾಲದ ಹೋರಾಟ, ಆ ಕಾಲದ ಸಮಸ್ಯೆಗಳು, ಆ ಕಾಲದ ಸನ್ನಿವೇಶಗಳು ಎಲ್ಲವನ್ನು ಕೂಡ ಹೇಳಿದ್ರಿ. ಈಗ ಎಲ್ಲದಿಂದ ದೂರ ಇದ್ದುಕೊಂಡು ನಿಮ್ಮಷ್ಟಕ್ಕೆ ಒಂದು ತಟಸ್ಥವಾಗಿದ್ದುಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀರಿ. ಬಹುಶಃ ನಿಮ್ಮ ಮಾರ್ಗದರ್ಶನ ಇಂದಿನ ಕೆಲವೊಂದು ಯುವಕರಿಗೆ ಅಗತ್ಯ ಇದೆ. ಬಹುಶಃ ನೀವು ಹೇಳಿದಂಥ ಮಾತುಗಳು ಇಂದಿನ ಯುವ ಪೀಳಿಗೆಗೆ ಅರ್ಥ ಆಗಲಿ, ಆ ಮೂಲಕ ಎಲ್ಲ ಕಡೆ ಒಂದು ಶಾಂತಿ ಸುವ್ಯವಸ್ಥಿತ ಸಮಾಜ ನಿರ್ಮಾಣ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು. ಒಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡದಕ್ಕಾಗಿ ಖುಷಿ ಆಯಿತು. ಯಾಕಂದರೆ ಒಂದು ವಿಷಯ ತಿಳಿಸುವಂಥದ್ದೊಂದು ಸಂದರ್ಭ ಸಿಕ್ಕಿತ್ತಲ್ಲ, ಮನಸ್ಸಿಗೆ ತೃಪ್ತಿ, ಸ್ವಲ್ಪ ಭಾರ ಕಮ್ಮಿ ಆಯಿತು ನಮ್ಮದಷ್ಟು. ಖಂಡಿತ ಸಂತೋಷ ಸರ್. ಎಸ್, ಇದು ಪ್ರವೀಣ್ ವಾಲ್ಕೆ ಅವರ ಮನದ ಮಾತು. ಎಲ್ಲವನ್ನು ಕೂಡ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸೊ ಇವರ ಮುಂದಿನ ಜೀವನ ಕೂಡ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.